ಕಾಣುವುದಿಲ್ಲ. ಕೆಂಪು ಕೆಂಪು ಯಾವ್ದು ಹಂದಿ ಕೆಂಪು ಕೆಂಪು ಇರ್ತವೆ? ರಕ್ತ ನಾ ಬಿಟ್ಟಂತಹ ಬಾಣ ಹಂದಿ ಮರಿಗೆ ಹೋಗಿ ಬಿಟ್ಟಿದೆ. ಹಾಗಾದ್ರೆ ಅದನ್ನು ಹರಸುತ್ತಾ ಮುಂದುವರಿಬೇಕು. ಬಾ ಇನ್ನೆಂತ ಮಾಡುದು? ಹಾಕಿ ತಗೊಂಡು ಹೋಗ್ಬೇಕು. ಹೋಗಿ ನೋಡು ಬನ್ನಿ. ನೀವು ಈಗ ಹೋಗುದು ಬೇಡ, ಅವರಿಗೆಲ್ಲ ಸಂಬಳ ಕೊಡುದು ಧರ್ಮಕ್ಕೆಲ್ಲ. ಮಾನವ ಮತ್ತೆ ಮಾನವ ಯಾವ ಹಂದಿ ಹೊಡಿತದ? ಯಾರು ಹೋಗಪ್ಪ ಹೋಗಂತ ಜವಾನ ಅವು ಎಂಕ್ಲ ಕೇರ್ನ ಬಂದಿರಕ್ಕೆ ಐನಂಕ ಕೊರ್ಪನಾಗ್ತಿ ಆನೆಗೆ ಅವರೆಲ್ಲ ಮಕ್ಕಳೆಲ್ಲ ಹೋಗಿ ಕೇಳಿದ್ರೆ ಅದು ಕೊಡುವುದಿಲ್ಲ. ಹಾಗಾಗಿ ನೀವೊಂದು ಹಿರಿಯರಲ್ಲ, ನೀವು ಹೋಗಿ ಕೇಳಿದ್ರೆ ಅವರಿಗೆ ಒಂದು 10 ಪೆಟ್ಟು ನಿಮಗೆ 10 ಬೇಡಿಸಿ ನಿಮ್ಮ ಪ್ರಾಯಕ್ಕೆ ನೋಡು ಹೋಗಿ ಕೇಳಿ ಬನ್ನಿ.
ನಿನಗೆ ಬೇರೆ ಭಾಷೆ ಎಲ್ಲ ಗೊತ್ತುಂಟಲ್ಲ, ಪ್ರಯೋಗ ಮಾಡಿ. ದೆಕ್ಕುದೆಂತ ಎಂತದ್ದು ಪೈ ಮುಟ್ಟಿ ಎಲ್ಲ ಮಾತಾಡಿಸ್ಬೇಡ. ಜ್ಞಾನ ಉಂಟು ತೋಜೋಡು ಅವು ಎಂಕಲ ಹಾಕಿದ್ನ ಪಂಚಗಿನ್ನು ಈರದು ಏನ ಹಾಕಿದ್ದಾನೆ ಉಂಟಾ ಅವು ಕೊಡು ಅವು ಎಂಕಲ ಎಡ್ಡೆ ಬಾಲತ್ತ ಈಗ ಪ್ರಾಯಕ್ಕೆ ಕೂಡ ಹೇಳುವ ಅವನಿಗೆ ಮನೆಯಲ್ಲಿ ಹೇಳಿಕೊಡ್ಲಿಲ್ಲ ಅಂತ. ಮನೆಯಲ್ಲಿ ಹೇಳುದು ಹೇಳಿಕೊಡ್ಲಿಲ್ಲ ಅಂತ ಅದಲ್ಲ, ಕೇಳುವುದಕ್ಕೆ ಒಂದು ಕ್ರಮ ಉಂಟು. ನೀವೆಲ್ಲ ಕೇಳುವ ಕ್ರಮ ಸಾಧಾರಣ ಕ್ರಮ, ನಾನಾಗಿ ಕೇಳ್ತೇನೆ ನೋಡಿ. ಓ ಬಾಬಕ್ಕ ಹುಡುಗ ಪುಟ್ಟ ಹುಡುಗ हरिण जवदी गोमा ಯಾಕೆ ಒಂದು ಸಣ್ಣ ಮಗು ಈ ಕಾರಣಕ್ಕೆ ಬಂದದ್ದು ಮಾತ್ರವಲ್ಲದೆ ನಾವು ಹೊಡೆದಂತಹ ಸೂಕರದ ಮೇಲೆ ಕಾಲನ್ನಿರಿಸಿ ನಮ್ಮವರಿಗೆಲ್ಲ ಹೊಡೆಯುತ್ತಾ ಇದ್ದೀಯ. ಮೆಚ್ಚಿದ್ದೇನೆ, ಬಿಸಿ ರಕ್ತ. ನಾವು ಈ ಪ್ರಾಯದಲ್ಲಿ ದಂಧೆ ಮಾಡಿದ್ದು, ಆದ್ರೆ ಬುದ್ಧಿ ಬಂದಂತಹ ಮೇಲೆ ವ್ಯವಹರಿಸುವ ರೀತಿಯೂ ಕೂಡ ಬದಲಾಗ್ತದೆ. ಹಾಗಾಗಿ ಹೇಳ್ತಾ ಇದ್ದೇನೆ, ನಾವು ಹೊಡೆದಂತಹ ಹರಿಣವನ್ನು ನಮಗೆ ಪುನರೊಪ್ಪಿ ಕೊಡು. ಏನು ಹೇಳ್ತಾ ಇದ್ದಿ? ಹರಿಣವನ್ನು ಕೊಡು. ಇದು ನಾನು ಹೊಡೆದ ಹರಿಣ, ನಾ ಕೊಡಲಾರೆ. ಪ್ರಕರಣ ಬದಲಾಗಿದೆ ಅಂತ ಅವ ಅಂತಂದ್ರೆ ನಾವು ಹೊಡೆದದ್ದು. ಬುದ್ಧಿಯಪ್ಪನ್ನ ಇದೆಲ್ಲ ನೀವು ಹಿರಿಯ ಬಲಗಳು ಏನಾದ್ರು ಮಾಡಬೇಕು. ಅಲ್ಲ, ನಾವೀಗ ಕೇಳಿದ್ದಕ್ಕೆ ಗೊತ್ತಾಗಿದೆ. ಇಷ್ಟನ್ನೆಲ್ಲ ನೋಡಿದವರು ಹಿಂದೆ ಇದ್ದಿದ್ದಾರಲ್ಲ, ಅವ್ರ ಹತ್ರವೇ ಹೋಗಿ ಕೇಳೋಣ. ಇವತ್ತಿಬ್ಬರು ಇದ್ದಾರ? ಹೌದು, ಅವ್ರ ಹತ್ರವೇ ಪಂಚಗಜ್ಜೆ ಮಾಡಿ ಕೇಳ್ತೇವೆ. ಪಂಚಗಜ್ಜೆ ಮಾಡ್ಲಿಕ್ಕೆ ಅವ್ರು ನೆನಪು. ನೀವು ಸುಮ್ಮನೆ ಭಾಗವತ್ರೆ ಓ ಭಾಗವತ ಭಾಗವತರುಗಳೇ ಇಬ್ಬರಿದ್ದಾರೆ. ಭಾಗವತರುಗಳೇ ಎಂತ ಗೊತ್ತುಂಟ, ನೀವೀಗ ನಮಗೆ ನಮಗೊಂದು ಪಂಚಾಧ್ಯಾಯ ಮಾಡಿ ಕೊಡ್ಬೇಕು. ಯಾಕೆ ಆಗುದಿಲ್ಲ? ತೆಂಗಿನಕಾಯಿನಲ್ಲಿ ಜಾಸ್ತಿ ಇದೆ. ಅಯ್ಯೋ, ಪಂಚಾಯತಿ ಒಂದು ಪಂಚಾಯತಿ ಮಾಡಿ ಕೊಡ್ಬೇಕು. ಎಂತ ಗೊತ್ತುಂಟ, ಈಗ ಅಲ್ಲಿ ಒಬ್ಬ ಕಾಣ್ತಾ ಇದ್ದಾನಲ್ಲ, ಅವ ನಮ್ಮ ಇದು ಸ್ಪೀಕರ್ನ ಮೇಲೆ ಗಾಳಿ ಇಟ್ಟಿದ್ದ. ಎಂತದು? ಸ್ಪೀಕರ್ ಸ್ಪೀಕರ್ ಸೂಕರ್. ಅದೇ ಸೂಪರ್ 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 ಸೂಕರ ಎಂತದೊಂದು ಕರಕರ ಅದ್ರ ಮೇಲೆ ಗಾಳಿ ಇಟ್ಟಿದ್ದಾನೆ. ಈಗ ಅದು ನಾವು ಹೊಡೆದಂತ ಸೂಕರ. ಅವ ಹೇಳ್ತಿದ್ದಾನೆ, ಈಗ ಅವ ಹೊಡೆದದ್ದು ಅಂತ. ಈಗ ನೀವು ಒಂದು ನಮಗೆ ಪಂಚಾಯತಿ ಮಾಡಿ ಕೊಡ್ಬೇಕು. ಹಾಗಾದ್ರೆ ನೀವಿಬ್ರು ಯುದ್ಧವನ್ನೇ ಮಾಡಿ.
ಯಾರು ಅವರೊಂದಿಗೆ ನಾನು ಯುದ್ಧ ಮಾಡಬೇಕು? ಹೊಡೆದವರಲ್ಲ ಹಾ ಹೊಡೆದವರಲ್ಲ ನಾನು ಇವನು ಹ್ಮ್ ಅಲ್ಲಿಯವರೆಗೆ ಅದಿರಲಿರ್ಬೇಕು. ನೀವು ನಿಮಗೆ ತಿಂದಂತ ನಿಮಗೆ ಗೊತ್ತಾಗಬೇಕು. ಇಲ್ಲ ಇಲ್ಲ ನಾನು ತಂದಿದ್ದೇನೆ ಇಲ್ಲ ಆಯ್ತು, ಇನ್ನು ಈಗ ಯುದ್ಧ ಪ್ರಾರಂಭ ಅಲ್ಲ? ಯುದ್ಧ ಬಾ. ನನ್ನಲ್ಲಿ ಬಂದು ನೀನು ಹೊಡೆದದ್ದು ಎನ್ನುವುದಾಗಿ ಕೇಳ್ತಾ ಇದ್ದಿ. ಇರಲಿ, ನಿನಗೆ ಕೊಡ್ತೇನೆ. ಆದ್ರೆ ಒಂದು ಕೆಲಸ ಮಾಡ್ಬೇಕು. ನನ್ನ ಕಾಲಿಗೆ ಒಳ್ಳೆಯ ಮಾತಿನಲ್ಲಿ ಹೇಳಿದ್ರೆ ಕೇಳುವುದಿಲ್ಲ. ನಿಮ್ಮಂತಹ ಮಕ್ಕಳಿಗೆ ಬೆಟ್ಟೆ ಮತ್ತು ಅಲ್ಲಿ ನಿಮಗೆ ಆಯ್ತು. ತಗೊಂಡು ಹೋಗಿ ನಾನು ತಗೊಂಡು ಹೋಗುದು ದೂರ ಭಾರಿ ಮಾತಾಡ್ತಿ. ನಿನ್ನ ಕಾಲಿಗೆ ಬೀಳ್ಬೇಕವ. ಇವನ ಕಾಲಿಗೆ ಒಂದು ಹಗ್ಗ ಕಟ್ಟಿ. ಏನು ಪುಟ್ಟ ಮಗು ಏನಾದ್ರೂ ಹೇಳಿತ್ತು, ಅದನ್ನು ನೀವು ಇಷ್ಟು ದೊಡ್ಡಕ್ಕೆ ಪುಟ್ಟ ಮಗುವಿಗೆ ಒಬ್ಬಾಕಿ ಕಟ್ಟದ. ಹೊಡಿಲಿಕ್ಕೆ ಆಗ್ತದೆ ಪುಟ್ಟ ಮಗುವಿಗೆ. ನೀವೊಂದು ಅಜ್ಜ ಅಲ್ಲ, ನೀವಾದ್ರೂ ಹೇಳಿ ಅವನಲ್ಲಿ. ನೀನು ನಂಗೆ ಹೊಡ್ದದ್ದು ಯಾಕೆ? ಕಟ್ಟಿ ಕಟ್ಟಿ ಕಟ್ಟಿ. ನೋಡಿದಿರ್ತದ ಬಾರ ಕಷ್ಟ. ಭಾರಿ ಮಾತಾಡ. ಅಯ್ಯೋ ಅಣ್ಣ, ಅಣ್ಣ ಅಣ್ಣಗೆಲ್ಲ ನಂಬದಿಲ್ಲ. ಅಣ್ಣ ಯಾರಣ್ಣ? ನನ್ನ ಅಣ್ಣ. ಅಣ್ಣ ಗುಮ್ಮವ. ಅಣ್ಣ ಕಾಣುವುದಿಲ್ಲ. ಅಣ್ಣ ಕಾಣುವುದಿಲ್ಲ. ಯಾರಣ್ಣ ಅಂತ ನಮ್ಗೆ ಅದೆಲ್ಲ ಬೇಡ. ನಮ್ಮಲ್ಲಿ ಮಾತಾಡಿದ್ಯಲ್ಲ ಅದಕ್ಕೆ ಬರ್ತಾನ. ನಿನ್ನೆಲ್ಲ ನೋಡಿ ಬರ್ತೇನೆ. ಇವತ್ತು ಉಂಟಲ್ಲ, ಇವತ್ತು ಮಾಂಸ ಬೇಡ, ಇದನ್ನೇ ತಿನ್ನುವ ಬನ್ನಿ.